ನಾನು ಹರ್ಷಿತಾ. ಕಾರ್ವಾಪ್ರೆಸ್ ಚಾನೆಲ್ಗೆ ಸ್ವಾಗತ. ಕಡಲಿಗಿಳಿಯಲು ತಯಾರಿ. ಕಾರವಾರ. ಮಳೆಗಾಲದ ನಿರ್ಬಂಧದ ಅವಧಿ ಮುಕ್ತಾಯವಾಗುತ್ತಿದ್ದು ಕಡಲಿಗಿಳಿಯಲು ಮೀನುಗಾರರು ಸಜ್ಜಾಗಿದ್ದಾರೆ. ಕೋವಿಡ್-19 ಪರಿಣಾಮ, ಕಾರ್ಮಿಕರ ಕೊರತೆ ಹಾಗೂ ಬೆಲೆಯಲ್ಲಿ ವ್ಯತ್ಯಾಸ ಮೀನುಗಾರಿಕೆ ಮೇಲೆ ಪರಿಣಾಮ ಉಂಟು ಮಾಡುವ ಆತಂಕವಿದೆ. ಆಳ ಸಮುದ್ರದಲ್ಲಿ ಮೀನುಗಳ ಸಂತಾನಾಭಿವೃದ್ಧಿ ಕಾಲವಾಗಿರುವುದರಿಂದ ಜೂನ್ 14ರಿಂದ ಜುಲೈ 31ರವರೆಗೆ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿತ್ತು. ಆಗಸ್ಟ್ 1ರಿಂದ ಮತ್ತೆ ಮೀನುಗಾರಿಕೆಗೆ ಅವಕಾಶವಿದೆ. ಕೊರೋನಾ ಹರಡುವ ಆತಂಕದ ಹಿನ್ನೆಲೆಯಲ್ಲಿ ಈ ಬಾರಿ ಮೀನುಗಾರಿಕೆ ಇಲಾಖೆ ಸಾಕಷ್ಟು ನಿರ್ಬಂಧಗಳನ್ನು ವಿಧಿಸಿದೆ. ಬಂದರುಗಳಲ್ಲಿ ನೋಂದಣಿಯಾದ ವ್ಯಾಪಾರಸ್ಥರು ಮಾತ್ರ ಮೀನು ಖರೀದಿಗೆ ಬರಬೇಕು. ಹೊರ ರಾಜ್ಯದಿಂದ ಬರುವ ಕಾರ್ಮಿಕರನ್ನು ಕಡ್ಡಾಯವಾಗಿ 14 ದಿನ ಕ್ವಾರಂಟೈನ್ ಮಾಡಬೇಕು. ಮಾಸ್ಕ್ ಧರಿಸುವುದು ಕಡ್ಡಾಯ ಮುಂತಾದ ಷರತ್ತುಗಳನ್ನು ದೋಣಿ ಮಾಲೀಕರಿಗೆ ವಿಧಿಸಲಾಗಿದೆ. ಕಾರ್ಮಿಕರ ಸಂಪೂರ್ಣ ಜವಾಬ್ದಾರಿಯನ್ನು ಮೀನುಗಾರರ ಸಂಘಟನೆ ಹಾಗೂ ದೋಣಿ ಮಾಲೀಕರಿಗೆ ವಹಿಸಲಾಗಿದೆ. ತಜ್ಞ ವೈದ್ಯರ ನೇಮಕಕ್ಕೆ ಸಚಿವ ಶಿವರಾಂ ಹೆಬ್ಬಾರಗೆ ಮನವಿ. ಯಲ್ಲಾಪುರ. ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನು ನೇಮಕ ಮಾಡುವಂತೆ ಯಲ್ಲಾಪುರ ಪಟ್ಟಣ ಪಂಚಾಯತ್ ಸದಸ್ಯರಾದ ಸೋಮೇಶ್ವರ್ ನಾಯ್ಕ್ ಹಾಗೂ ಸತೀಶ್ ನಾಯ್ಕ್ ಅವರು ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಂ ಹೆಬ್ಬಾರ್ ಅವರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನಲ್ಲಿ 100 ಹಾಸಿಗೆಯ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಪ್ರತಿನಿತ್ಯ ನೂರಾರು ರೋಗಿಗಳು ಆಗಮಿಸುತ್ತಾರೆ ಹಾಗೂ ಪ್ರತಿನಿತ್ಯ ಆಸ್ಪತ್ರೆಯಲ್ಲಿ ಹೆರಿಗೆ ಸಹ ಆಗುತ್ತಿದ್ದು, ಕೆಲವೊಂದು ಸಂದರ್ಭಗಳಲ್ಲಿ ಹೆರಿಗೆ ಸಿಸರಿನ್ ಮೂಲಕ ಆಗುತ್ತಿರುವುದು ಸಾಮಾನ್ಯವಾಗಿದೆ. ಸಿಸರಿನ್ ಹೆರಿಗೆ ಮಾಡುವಾಗ ಮಹಿಳೆಯರಿಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ನಂತರ ಸಿಸರಿನ್ ಹೆರಿಗೆ ಕಾರ್ಯ ಮಾಡಲಾಗುತ್ತದೆ. ಯಲ್ಲಾಪುರದಲ್ಲಿ ತಜ್ಞ ಅರವಳಿಕೆ ವೈದ್ಯರು ಇಲ್ಲದ ಕಾರಣ ಹಲವಾರು ಬಾರಿ ಸಮಸ್ಯೆ ಉಂಟಾಗಿದೆ. ಕಾರಣ ತಕ್ಷಣ ಯಲ್ಲಾಪುರಕ್ಕೆ ಅರವಳಿಕೆ ತಜ್ಞ ವೈದ್ಯರನ್ನು ನೇಮಕ ಮಾಡುವಂತೆ ಮನವಿಯಲ್ಲಿ ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ತಾಲೂಕಾಧ್ಯಕ್ಷರಾದ ಗೋಪಾಲಕೃಷ್ಣಜಿ ಗಾಂವ್ಕರ್ ಹಾಗೂ ಪ್ರಮುಖರಾದ ಪ್ರಕಾಶ್ ನಾಯ್ಕ್, ಶಿವ ನಾಯ್ಕ್ ಮುಂತಾದವರು ಹಾಜರಿದ್ದರು. ಹೈಕೋರ್ಟ್ ತೀರ್ಪು ಆಧರಿಸಿ ಸಿಇಟಿ ಪರೀಕ್ಷೆ ಬಗ್ಗೆ ತೀರ್ಮಾನ. ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್. ಎಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸಲಿರುವ ಸಿಇಟಿ ಪರೀಕ್ಷಾ ಸಿದ್ಧತೆಗಳ ಕುರಿತ ವರದಿಯನ್ನು ರಾಜ್ಯ ಸರ್ಕಾರವು ಇಂದು ಹೈಕೋರ್ಟ್ಗೆ ಸಲ್ಲಿಸಿದೆ. ಈ ವರದಿ ಆಧಾರದ ಮೇಲೆ ನ್ಯಾಯಾಲಯ ಪರೀಕ್ಷೆ ನಡೆಸಬೇಕೋ ಅಥವಾ ಬೇಡವೋ ಎಂಬ ಬಗ್ಗೆ ನೀಡುವ ತೀರ್ಪಿನಂತೆ ನಡೆದುಕೊಳ್ಳಲು ತೀರ್ಮಾನಿಸಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಜುಲೈ 30, 31 ಹಾಗೂ ಆಗಸ್ಟ್ 1ರಂದು ಸಿಇಟಿ ಪರೀಕ್ಷೆ ನಡೆಸುವ ಸಂಬಂಧ ಮರುಪರಿಶೀಲನೆ ನಡೆಸುವಂತೆ ಮಂಗಳವಾರ ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು. ಈ ಆಧಾರದಲ್ಲಿ ಮಂಗಳವಾರ ಸಂಜೆ ಉನ್ನತ ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಾರಿಗೆ, ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ತುರ್ತು ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದರು. ಟಿವಿ ಪಾಠ ನೋಡಲು ವಿದ್ಯುತ್ ಅಡಚಣೆ. ಜೋಯಿಡಾ. ಇತ್ತ ಶಾಲೆಯೂ ಇಲ್ಲದೆ ಅತ್ತ ಆನ್ಲೈನ್ ತರಗತಿಯೂ ಇಲ್ಲದೆ ಶಿಕ್ಷಣದಿಂದ ವಂಚಿತರಾಗುವಂತಾಗಿದೆ. ಉಳ್ಳವರು ಹೇಗೋ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ಬಹುತೇಕ ಬಡ ಪಾಲಕರು ಮಕ್ಕಳಿಗೆ ಶಿಕ್ಷಣ ಕೊಡಿಸಲಾಗದೆ ಚಿಂತಿಸುವಂತಾಗಿದೆ. 8ರಿಂದ 10ನೇ ತರಗತಿ ಮಕ್ಕಳಿಗೆ ಡಿಡಿ ಚಂದನ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಬೆಳಿಗ್ಗೆ 9:30ರಿಂದ ಸಂಜೆ 5:30ರವರೆಗೆ ಈ ತರಗತಿ ಮೂಲಕ ಪಾಠಗಳು ನಡೆಯುತ್ತಿವೆ. ಆದರೆ ಹಳ್ಳಿಗಳಲ್ಲಿ ವಿದ್ಯುತ್ ಪೂರೈಕೆ ಸಮರ್ಪಕವಾಗಿ ಇಲ್ಲದರಿಂದ ತಾಲೂಕಿನ ಬಹಳಷ್ಟು ಮಕ್ಕಳಿಗೆ ಈ ತರಗತಿ ಮರೀಚಿಕೆಯಾದಂತಾಗಿದೆ. ಈ ಸೌಲಭ್ಯ ನಗರ ಪ್ರದೇಶದ ಮಕ್ಕಳಿಗೆ ಮಾತ್ರ ಲಭಿಸುತ್ತಿದೆ. ಈ ತರಗತಿ ನಡೆಯುವ ವೇಳೆಗೆ ವಿದ್ಯುತ್ ವ್ಯತ್ಯಯದಿಂದಾಗಿ ಟಿವಿ ನೋಡುವ ಭಾಗ್ಯವು 80%ಕ್ಕೂ ಹೆಚ್ಚಿನ ಪ್ರದೇಶದ ಹಳ್ಳಿಗಾಡಿನ ಮಕ್ಕಳಿಗೆ ಲಭಿಸುತ್ತಿಲ್ಲ. ಬೇರೆಯವರ ಮನೆಯಲ್ಲಿ ಮಕ್ಕಳಿಗೆ ಉಳಿಸಲು ಕೇಳೋಣ ಎಂದರೆ ಕೊರೋನಾ ಕಾರಣದಿಂದ ಸಾಧ್ಯವಾಗುತ್ತಿಲ್ಲ ಎಂಬುದು ಪಾಲಕರ ನೋವಿನ ನುಡಿ. ತಾಲೂಕಿನಲ್ಲಿ ಮೊಬೈಲ್ ಫೋನ್ ಸೇವೆ ಇಲ್ಲದ ಬಹುತೇಕ ಕಡೆ ವಾಟ್ಸ್ಆಪ್ ಕೂಡ ಲಭ್ಯವಿಲ್ಲ. ಪ್ರಮುಖವಾಗಿ ಜೋಯಿಡಾ ಕೇಂದ್ರ, ಕುಂಬಾರವಾಡ, ಉಳವಿ, ಜಗಲ್ಪೇಟ, ರಾಮನಗರದಲ್ಲಿ ಮಾತ್ರ 3G ಇಂಟರ್ನೆಟ್ ಸೇವೆ ಲಭ್ಯ ಇದೆ. ಜೋಯಿಡಾ ಗುಡ್ಡಗಾಡು ಅರಣ್ಯ ಪ್ರದೇಶದಿಂದ ಕೂಡಿರುವ ಕಾರಣ ಮೊಬೈಲ್ ಫೋನ್ ಟವರ್ನಿಂದ 1-2 ಕಿಲೋಮೀಟರ್ ಮಾತ್ರ ಈ ಸಿಗ್ನಲ್ ಇದೆ. ಕೆಲವೆಡೆ ತುರ್ತು ಮೊಬೈಲ್ ಫೋನ್ ಕರೆಗಾಗಿ ಎತ್ತರದ ಬೆಟ್ಟ ಹತ್ತಿ ಕರೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಹಲವಾರು ಪಾಲಕರು ಇಂಟರ್ನೆಟ್ ಸೌಲಭ್ಯ ಇರುವ ಮೊಬೈಲ್ ಫೋನ್ ಖರೀದಿಸುವಂತಹ ಆರ್ಥಿಕ ಸ್ಥಿತಿ ಇರುವುದಿಲ್ಲ. ಹೀಗಾಗಿ ಹಿಂದುಳಿದ ಜೋಯಿಡಾ ತಾಲೂಕಿನ ಹಲವಾರು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂತಾಗಿದೆ. ಸಾಧಕರನ್ನು ಸೃಷ್ಟಿಸಿದ ಆರ್ಎಸ್ಎಸ್. ಯಲ್ಲಾಪುರ. ವ್ಯಕ್ತಿ ನಿರ್ಮಾಣ ಕಾರ್ಯದ ಮೂಲಕ ದೇಶದ ಪರಂಪರೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದೆ.
ಸಂಘದ ಸಂಸ್ಕಾರ ಶಾಂತಾರಾಮ್ ಸಿದ್ದಿ ಅವರಂತ ಅನೇಕ ಸಾಧಕರನ್ನು ಸೃಷ್ಟಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ ಹೇಳಿದರು. ಪಟ್ಟಣದ ಎಪಿಎಂಸಿ ರೈತ ಸಭಾಭವನದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ನೂತನ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಂತಾರಾಮ್ ಅವರಿಗೆ ಇಂಥ ಉನ್ನತ ಸ್ಥಾನ ನೀಡಿರುವುದು ಅವರ ಸೇವಾ ಪರಿಕಲ್ಪನೆಗೆ ನೀಡಿದ ಗೌರವ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕರಿಗೆ ಅಭಿಮಾನದ ಸಂಗತಿ. ಸಮಾಜ ಸಂಸ್ಕೃತಿ ಸರ್ಕಾರಕ್ಕೆ ಗೌರವ ತರುತ್ತಾ ಸಮಾಜ ನಿರ್ಮಾಣದ ಕಾರ್ಯವನ್ನು ಶಾಂತಾರಾಮ್ ಅವರು ಮಾಡಲಿ ಎಂದರು. ಶಾಂತಾರಾಮ್ ಸಿದ್ದಿ ದಂಪತಿಯನ್ನು ಹಾಗೂ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಂಗಭೂಮಿ ಕಲಾವಿದ ಪರಶುರಾಮ್ ಗಿರ್ಗೋಲಿ ಸಿದ್ದಿ ಅವರನ್ನು ಸನ್ಮಾನಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಶಾಂತಾರಾಮ್ ಸಿದ್ದಿ ಮಾತನಾಡಿ, ಪ್ರಕಾಶ್ ಕಾಮತ್ ಅವರ ಪ್ರೇರಣೆ ಹಾಗೂ ಮಾರ್ಗದರ್ಶನದಲ್ಲಿ ವನವಾಸಿ ಕಲ್ಯಾಣದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದೆ. ಸರ್ಕಾರದ ಇತಿಮಿತಿಯಲ್ಲಿ ನೀಡಿದ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತೇನೆ. ಬುಡಕಟ್ಟು ವನವಾಸಿಗಳ ಸಂಪ್ರದಾಯದ ರಕ್ಷಣೆಗೂ ಆದ್ಯತೆ ನೀಡುತ್ತೇನೆ ಎಂದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.